ದಕ್ಷಿಣ ಕನ್ನಡ ಜಿಲ್ಲಾ ಕೊಟ್ಟಾರಿ ಸಮಾಜ ಸುಧಾರಕ ಸಂಘ ಇದರ 35ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮಂಗಳೂರು ಹೊರವಲಯದ ಅಡ್ಯಾರುಕಟ್ಟೆ ಬಳಿಯ ಸಂಘದ ನೂತನ ನಿವೇಶನದಲ್ಲಿ ನಡೆಯಿತು. ಪೊಳಲಿ ಗಿರಿಪ್ರಕಾಶ ತಂತ್ರಿಗಳ ಪೌರೋಹಿತ್ಯದಲ್ಲಿ ವೈದಿಕ ವಿಧಿವಿಧಾನಗಳೊಂದಿಗೆ ಸತ್ಯನಾರಾಯಣ ಪೂಜೆ ನೆರವೇರಿತು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಕೊಟ್ಟಾರಿ ಸಮಾಜದ ಬಾಂಧವರು ಭಾಗವಹಿಸಿದರು. हरि ओम नमो नारायण नारायण ओम नमो नारायण हरि ओम नमो नारायण ओम नमो नारायण हरि ओम नमो नारायण जय हरि गोविंद ಸಹಕಾರ ಮಾಡ್ತಿದ್ದಾರೆ. ಗೌರವಾನ್ವಿತ ಗಂಗಾಧರ್ ಕೊಟ್ಟಾರಿ ತೋಕೂರು ವೇದಿಕೆಗೆ ಬರಡೊಂದು ವಿನಂತಿ ಮಾತಂದೊಳ್ಳೆ ಮಸ್ತ್ ಜನ ಇಂಕ್ಲಿಗೆ ನಿರೀಕ್ಷೆ ಮಲ್ಪನ್ನಾತಲ ಹೆಚ್ಚು ಅಮೌಂಟ್ ಕೊಡ್ತೀರಿ ಅಣಿಕ್ಲಿ ಮಾತೆಲ್ಲ ಮುಲ್ಪ ಗುರುತಿಸ್ಯಾರ. ಅವಾಗ ಮಲ್ಲ ಜವಾಬ್ದಾರಿ ನಮ್ಮ ಸಮಾಜದ ಗುರುತಿಸೈನಾರು ಅಲ್ಲ ಮಲ್ಲ ದೇಣಿಗೆಯನ್ನು ಕೊಡ್ತೀರಿ. ಅವೇ ನಮ್ಮ ಈ ಸಮಾಜದ ನಿವೇಶನ ನಿಧಿಗೆ ಅವು ಏತ ಮೊತ್ತ ನಾನು ಉಲ್ಲೇಖ ಮಲ್ಪರ ಸಾಧ್ಯಜಿ ಪ್ರತಿವಾದಿ ಈ ಶಾಲೆ ನಿಖಿಲ ಪರವಾದಿ ಅಂತ ಪಾಡೋದಿಲ್ಲ. ನೆಲೆನು ಬಿಡುದು ಈ ಸಾಮಾನ್ಯ ಕಾರ್ಯಕರ್ತ